ನಮಸ್ಕಾರ ವೀಕ್ಷಕರೇ, ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೆಲ್ಲರ ಜೊತೆ ಇದ್ದಾರೆ ಸಂಧ್ಯಾ ಪೈ ಮೇಡಮ್ ಅವರು. ಮೇಡಮ್ ನಮಸ್ತೆ, ವೆಲ್ಕಮ್ ಬ್ಯಾಕ್. ಬ್ರೇಕ್ ಆದ್ಮೇಲೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಈಗ ಫ್ಲಾಟ್ಸ್ ಕಲ್ಚರ್ಗಳು ಬಂದು ಹೋಗ್ಬಿಟ್ಟಿದೆ. ಫ್ಲಾಟ್ಸ್ ಆದ ನಂತರ ನಿಮಗೆ ಗೊತ್ತಿರ್ಬೋದು, ಸಾಕಷ್ಟು ಕಂಟ್ರೀಸ್ಗಳನ್ನೆಲ್ಲ ತಿರುಗಿ ಬಂದಿದ್ದೀರಿ. ಪಕ್ಕದ ಮನೇಲಿ ನಾವು ಯಾರಿದ್ದೇವೆ ಅಂತಾನೆ ಗೊತ್ತಿಲ್ಲ, ಒಬ್ರು ಮುಖವನ್ನು ಒಬ್ರು ನೋಡಿದ್ದಿರೋದಿಲ್ಲ. ಅಂಥದ್ರಲ್ಲಿ ನೀವು ಇಡೀ ವರ್ಲ್ಡ್ ವೈಡ್ ಟ್ರಾವೆಲ್ ಮಾಡಿ ಬಂದಿದ್ದೀರಿ. ಎಷ್ಟೋ ಮೆಂಟಾಲಿಟಿಯ ಮನುಷ್ಯರುಗಳನ್ನು ಭೇಟಿಯಾಗಿದ್ದೀರಿ, ಅವ್ರ ಜೊತೆ ಮಾತಾಡಿದ್ದೀರಿ, ತುಂಬ ಮನುಷ್ಯರ ಜೊತೆ ನೀವು ಸಂಪರ್ಕದಲ್ಲಿ ಈಗ ಇದ್ರೂ ಇರಬಹುದು ಏನೋ. ಟೆಲ್ ಮಿ ಸಮ್ ಇಂಟ್ರೆಸ್ಟಿಂಗ್ ಸ್ಟೋರಿ ವಿಚ್ ಹ್ಯಾಸ್ ಇನ್ಸ್ಪೈರ್ಡ್ ಯು ಥ್ರೂ ಔಟ್ ಯುವರ್ ಜರ್ನಿ ಥ್ರೂ ಔಟ್ ದ ವರ್ಲ್ಡ್. ಯಾವುದನ್ನಂತ ಹೇಳೋದು, ಒಂದು ಯಾವ್ದಾದ್ರು ಬಹಳಷ್ಟಿದೆ. ಅದು ಭಾರತದ ಒಂದು ಕತೆ ಹೇಳ್ತೇನೆ. ಹೇಳಿ. ಒಂದಿನ ನಾನು ಜಸ್ಟ್ ಈ ಮಾರ್ಚಲ್ಲಿ ನಾವು ಆಗ್ರಾಕ್ಕೆ ಹೋಗಿದ್ವಿ. ತಾಜ್ ಮಹಲ್ ನೋಡಿದ್ವಿ. ಅಲ್ಲಿ ಒಂದು ಫಾರಿನ್ ಗ್ರೂಪ್ ಬಂದಿತ್ತು, ಎಲ್ಲ ಅಮೆರಿಕನ್ಸು. ಕೂತ್ಕೊಂಡಿದ್ವಿ, ನಾವು ಒಂದು 8-10 ಜನ ಇದ್ವಿ, ಕೂತ್ಕೊಂಡಿದ್ವಿ. ಆವಾಗ ಒಂದು ಮಗು ಮೂತ್ರ ಮಾಡ್ಕೊಳ್ತು. ಎಲ್ಲರೂ ಹ್ಯಾಸಲ್ಡು, ಅಂದರೆ ಆ ತಾಜ್ ಮಹಲಿನ ಮೇಲಿನ ಪ್ಲಾಟ್ಫಾರ್ಮ್ ಮೇಲೆ ಅದು ಮೂತ್ರ ಮಾಡ್ಕೊಂಡಿದೆ. ಎಲ್ಲರಿಗೂ ಒಂಥರ ಹಾಸಲ್ ಆಯಿತು. ಇಂಡಿಯನ್ಸು ಸ್ಪೆಷಲಿ ಮುಖ ಎಲ್ಲ ಒಂದು ಸ್ವಲ್ಪ ಕೈ ಮಾಡಿಕೊಂಡು ಹೀಗೆ ನೋಡಿದರು. ತಟ್ಟಂತ ಅಲ್ಲಿ ಕೂತು ಒಬ್ಬ ಅಮೆರಿಕನ್ ಎದ್ಲು. ಅವಳು ಚೀಲದಲ್ಲಿ ಕೈ ಹಾಕಿ ವೈಪ್ಸು, ಇಷ್ಟು ಡ್ರೈ ವೈಪ್ಸು, ವೆಟ್ ವೈಪ್ಸ್ ತಂದು ಕೂಡ ಅವಳು ತರ್ತಾ ಇದ್ದ ಹಾಗೆ ಇನ್ನೊಂದಿಬ್ರು ತಂದರು. ತಂದ್ಕೊಂಡು ಅವಳು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದಾಳೆ, ಡೋಂಟ್ ವರಿ, ಮಕ್ಕಳೆಲ್ಲ ಮೂತ್ರ ಮಾಡೋದೇನೆ, ಸೊ ನೀನು ಯಾಕೆ ಅದಕ್ಕೆ ಅಷ್ಟು ಮಗುವಿನ ಮೇಲೆ ಸಿಟ್ಟು ಮಾಡ್ತಾ ಇದೆಯಾ ಅಂತ ಅಷ್ಟು ವೈಪ್ಸನ್ನು ಕೆಳಗೂ ಹಾಕ್ತು, ವೆಟ್ ವೈಪ್ಸನ್ನು ತಾಯಿಗೆ ಕೊಟ್ಕೊಂಡು ಏನು ಹ್ಯಾಸಲ್ ಆಗಬೇಡ, ಮಕ್ಕಳು ಅಂದರೆ ಹೀಗೆ ಅಲ್ವಾ ಅಂಥೇಳಿ. ನನಗೆ ಆಶ್ಚರ್ಯ ಆಯಿತು. ಯಾಕೆಂತಂದರೆ ಮೇ ಬಿ ನಾವು ಒಂದು ಸ್ವಲ್ಪ ಇನ್ನೂ ಕೂಡ ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಬೇಕಾ ಅಂಥೇಳಿ. ನಮಗೇನು ಗೊತ್ತಾ, ಆ ಫಾರಿನರು ಆ ಮೂತ್ರ ಮಾಡಿದ್ದು ನೋಡ್ತಲ್ವಾ ಅಂಥೇಳಿ ನಮಗೆ ಚಿಂತೆ. ಕರೆಕ್ಟ್. ಆದರೆ 6-7 ತಿಂಗಳ ಮಗು ಮೂತ್ರ ಮಾಡಿಕೊಂಡಿದ್ದು ಅಮೆರಿಕನ್ಸಿಗೆ ಸಹಜ. ಅವ್ರಿಗೇನು ಅನ್ನಿಸ್ಲಿಲ್ಲ. ಸೊ ನಮಗೆ ಒಂಥರ ಅದು ಮೂತ್ರ ಮಾಡ್ಕೊಳ್ತಲ್ವ ಅಂಥೇಳಿ ನನಗೆ ತುಂಬ ಇಂಪ್ರೆಸ್ ಆಯಿತು. ನಾವು ಈ ಥರದ ಯಾವುದೇ ಒಂದು ಘಟನೆಯನ್ನು ಒಂದು ಹ್ಯುಮ್ಯಾನಿಟೇರಿಯನ್ ದೃಷ್ಟಿಯಿಂದ ಹೇಗೆ ನೋಡೋದು, ಯಾವಾಗ ಕಲಿತೀವಿ? ಹೀಗೆ ಬೇಕಾದಷ್ಟಿದೆ. ಒಂದು ಕಡೆ ಹಾಗೆ ನಾವು ಸೇಮ್. ಮೇಡಮ್, ಯೂಶ್ವಲಿ ನೀವು ಯಾರ ಜೊತೆ ಟ್ರಾವೆಲ್ ಮಾಡ್ತೀರಾ? ನಿಮ್ಮ ಹಸ್ಬೆಂಡ್ ಜೊತೆ ಮಾತ್ರ ಅಥವಾ ಇಡೀ ಫ್ಯಾಮಿಲಿ ಜೊತೆ ಹೋಗ್ತೀರಾ? ನಮ್ಮದು ಬೇರೆ ಬೇರೆ ಗ್ರೂಪ್ಸ್ ಇದೆ. ಒಂದು ಗ್ರೂಪ್ ಏನಂತಂದರೆ ನಾನು, ನನ್ನ ಹಸ್ಬೆಂಡು, ಹಾಗೆ ನಮ್ಮದು ಇನ್ನೊಬ್ಬ ಒಂದು 4 ಕಪ್ಪಲ್ ಇದ್ದಾರೆ, 3 ಕಪ್ಪಲು, ವಿ ಆರ್ 4 ಕಪಲ್ಸ್. ಸೊ ಒನ್ಸ್ ಇಯರು ನಾವೆಲ್ಲಿಯಾದರೂ ಹೋಗ್ತೀವಿ. ಆಗ ಈಗ ಮೊನ್ನೆ ಚೈನಾಕ್ಕೆ ಹೋದ್ವಿ, ಲಾಸ್ಟ್ ಇಯರ್ ಜಪಾನಿಗೆ ಹೋದ್ವಿ, ಫ್ರೆಂಚ್ ರಿವೇರಾಗಿ ಹೋದ್ವಿ. ಹಾಗೆ ಇನ್ನೊಂದು ನಮ್ಮದು ವಿಮೆನ್ಸ್ ಗ್ರೂಪ್ ಇದೆ. ಅದರಲ್ಲಿ ಗಂಡಸರು ಮಕ್ಕಳು ಯಾರೂ ಅಲ್ಲೋಡಿಲ್ಲ, ಜಸ್ಟ್ ನಾವು 8 ಮಂದಿ ಹೆಂಗಸರು. ಸೊ ನಾವು ಸ್ವಲ್ಪ ಕಷ್ಟಕರವಾದ, ಈಗ ಲೇಗೆ ನಮ್ಮ ಗಂಡಂದಿರನ್ನು ಕರ್ಕೊಂಡು ಹೋದರೆ ಖಂಡಿತ ಪ್ರತಿದಿನ ಸಂಜೆ ಬಯಸ್ಕೊಳ್ಬೇಕು. ಊಟ ಸರಿ ಇಲ್ಲ, ತುಂಬ ಚಳಿ, ಆಮೇಲೆ ಆಲ್ಟಿಟ್ಯೂಡ್ ಸಿಕ್ನೆಸ್ಸು, ಕೈಕಾಲು ನೋವಾಗುತ್ತೆ, ಈ ಥರದ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಸೊ ಇಂಥ ಜಾಗಗಳಲ್ಲಿ ಗಂಡಂದಿರನ್ನು ಕರ್ಕೊಂಡು ಹೋಗೋದಿಲ್ಲ. ಸೊ ವಿ ಜಸ್ಟ್ ಗೋ ಆನ್ ಅವರ್ ಓನ್. ಸೊ ಎವ್ರಿ ಟ್ರಿಪ್ ಇಸ್ ಡಿಫರೆಂಟ್. ಫೈನ್, ಯು ಆರ್ ಸಪೋಸ್ ಟು ಟೆಲ್ ಒನ್ ಮೋರ್ ಸ್ಟೋರಿ. ಓಕೆ, ಏನು ಸ್ಟೋರಿ? ಹೀಗೆ ಮೊನ್ನೆ ಆಗ್ರದಲ್ಲೇ ಹಾಗೆ ಆಯಿತು. ಅಲ್ಲಿಗ ಹತ್ತಿರದಲ್ಲಿ ವೆಹಿಕಲ್ಸ್ ಬಿಡೋದಿಲ್ಲ. ಅಲ್ಲಿ ಗಾಲ್ಫ್ ಕಾರ್ಟ್ಸಲ್ಲಿ ಕರ್ಕೊಂಡೋಗಿ ತೋರಿಸ್ಕೊಂಡು ವಾಪಸ್ ತಗೊಂಡು ಬರ್ತಾರೆ ಒಂದು ಪಾಯಿಂಟ್ ತನಕ. ಅಲ್ಲಿ ಒಬ್ಳು ಪಾಪ ಹಣ್ಣು ಮುದುಕಿ ತಾಜ್ ಮಹಲ್ ನೋಡ್ಲಿಕ್ಕೆ ಬಂದಿದ್ದಾಳೆ. ಅವಳಿಗೆ ನಡೆಯೋಕೆ ಕೂಡಲ್ಲ, ಬಸ್ಸಿಂದ ಇಳಿಯೋಕ್ಕಾಗೋದಿಲ್ಲ, ಅಷ್ಟು ಮುದುಕಿ. ಯಾರೊಬ್ಬ ಹುಡುಗನ ಜೊತೆ ಬಂದಿದ್ದಾಳೆ. ಅವಳು ಸ್ಟ್ರಗಲ್ ಮಾಡ್ತಾ ಇದ್ದಾಳೆ ಗಾಲ್ಫ್ ಕಾರ್ಟ್ ಮೇಲೆ ಹತ್ತಿ ಕೂತ್ಕೊಳ್ಳಿಕ್ಕೆ. ತಗ್ಗಲ್ಲಿದೆ, ಆದ್ರೂ ಅವಳಿಗೆ ಕಷ್ಟ ಆಗುತ್ತೆ. ಒಬ್ಬ ಯಾರೋ ಬಂದವನು ನೋಡ್ದ, ಆಚೀಚೆ ನೋಡ್ದ, ಯಾರು ಹೆಲ್ಪ್ ಮಾಡೋದಿಲ್ಲ. ಸೀದಾ ಹೋಗಿ ಅವಳನ್ನ 2 ಕೈಗಳಿಂದ ಎತ್ತಿ ತಂದು ಗಾಲ್ಫ್ ಕಾರ್ಟಲ್ಲಿ ಕೂರಿಸ್ಬಿಟ್ಟು ಅಷ್ಟೇ. ಅವನಿಗೆ ಥ್ಯಾಂಕ್ಸು ಬೇಡ, ಅವನಿಗೆ ಯಾರು ನೋಡ್ತಾ ಇದ್ದಾರೆ ಅಂತೂ ಬೇಡ, ಯಾವುದೇ ಒಂದು ಕರ್ತವ್ಯ ಏನಿಲ್ಲ, ಅವನು ಮಾಡ್ದ ಅವನ ಕರ್ತವ್ಯ ಅಷ್ಟೇ. ಎಷ್ಟು ಇನ್ಸ್ಪೈರಿಂಗ್. ಈ ಸಣ್ಣ ಸಣ್ಣ ಘಟನೆಗಳು ನಮ್ಮ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರ್ತವೆ. ಮೇಡಮ್, ಈಗ ನೀವು ಈ ಮಕ್ಕಳ ಬಗ್ಗೆ ಮಾತನಾಡಿದ್ರಿ, ನಿಮ್ಮ ಟ್ರಾವೆಲ್ನ ಬಗ್ಗೆ ಮಾತನಾಡಿದ್ರಿ. ಈ ಬರೀ ಟ್ರಾವೆಲ್ನ ಬಗ್ಗೆ, ನಿಮ್ಮ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಏನಾದರೂ ಪುಸ್ತಕ ಬರೆಯೋ ಪ್ಲಾನ್ ಏನಾದರೂ ಮಾಡಿದ್ರೆ ಆಗ್ಬೋದು? ಈ ಟ್ರಾವೆಲ್ದು ಒಂದಿದೆ, ಟ್ರಾವೆಲಿನಲ್ಲಿ ನಡೆದ ಘಟನೆಗಳ ಬಗ್ಗೆ ಬರಿಬೋದು. ಏನು ನೋಡಿದೆ ಅನ್ನೋದನ್ನು ಬರೆಯೋದು ಅಸಾಧ್ಯ. ಯಾಕೆಂತಂದರೆ ಹೇಗೆ ಹೇಳೋದು, ಈಗ ನೋಡೋದುಂಟಲ್ಲ, ಅದು ಒಂಥರ 3D. ಅಂದರೆ 4 ದಿಕ್ಕುಗಳು. ಅದು ಮುಂಚೆ ಒಂದು ಸರ್ಕಾರಾಮ ಅಂತ ಬಂದಿತ್ತು, ನಿಮ್ಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ.
ಆಲ್ ಅರೌಂಡ್ ಯು ಅದರ ಪಿಕ್ಚರ್ ಇರ್ತದೆ. ಇದು ಒಂದು ಅದ್ಭುತ. ಈಗ ನೀವು ಒಂದು ಲೇಕ್ ಹೋಗ್ತೀರಿ, ಒಂದು ಹೀಗೆ ನೋಡುವಾಗ ಕೆಳಗಿನಿಂದ ಲೇಕ್ ಕಾಣುತ್ತೆ, ಪಾಂಗ್ಡಾಂಗ್ ಸಾ ಅಂತ ಹೇಳ್ತೀವಿ ಅದಕ್ಕೆ, ಅದು ಕಾಣುತ್ತೆ. ಅದರ ನೆಕ್ಸ್ಟು ಮರಳು ತುಂಬಿದ ಒಂದು ತೀರ ಕಾಣುತ್ತೆ. ಅದರ ಹಿಂದೆ ಖಾಲಿ ಆರ್ಡಿನರಿ ಸಣ್ಣ ಬೆಟ್ಟಗಳು ಕಾಣುತ್ತೆ. ಅದರ ಹಿಂದೆ ಸ್ನೋ ಕವರ್ಡ್ ಮೌಂಟನ್ಸ್ ಕಾಣುತ್ತೆ. ಅದರ ಹಿಂದೆ ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಗುವಂತಹ ಮೋಡಗಳು ಕಾಣುತ್ತೆ. ಇದನ್ನ ಹೇಗೆ ಬರಿತೀರಿ, ಹೇಗೆ ಅಂತ ಕಷ್ಟ ಅಂತ. ಮತ್ತೆ ಆ ಮೋಡಗಳ ಚಲನೆಯಿಂದ ಆ ಲೇಕಿನ ನೀರು ಬಣ್ಣ ಬದಲಾಯಿಸ್ತಾ ಹೋಗ್ತದೆ. ಅದರಲ್ಲಿ ನಾನಾ ಆಕಾರಗಳು ಕಾಣ್ತವೆ. ಇದನ್ನ ನೋಡ್ತಾ 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 ಯಾವ ಗಳಿಗೆಯನ್ನು ಅಕ್ಷರಗಳಲ್ಲಿ ಸೆರೆ ಹಿಡಿಯುವುದು ಅಂತ ಹೇಳಿ. ಇಂಟ್ರೆಸ್ಟಿಂಗ್. ಈಗ ಬರೀ ಕರ್ನಾಟಕದಾದ್ಯಂತ ಮಾತ್ರ ಅಲ್ಲ, ನಿಮ್ಮ ಅಭಿಮಾನಿಗಳು, ನಿಮ್ಮ ಓದುಗರ ಸಂಖ್ಯೆ ಬಹಳ ಲಕ್ಷಾಂತರ ಮಂದಿ ಓದುಗರ ಸಂಖ್ಯೆ ಇರ್ಬೋದು ಮೇಡಮ್. ನಿಮಗೆ ಸಾಕಷ್ಟು ಪತ್ರಗಳು ಕೂಡ ಬರ್ತವೆ, ಅದನ್ನು ತರಂಗದಲ್ಲಿ ನಾವು ನೋಡ್ತೇವೆ ಕೂಡ. ಎಷ್ಟು ಪತ್ರಗಳು ಬಂದಿರಬಹುದು ಬಿಡಿ, ಅದು ನಾನು ಲೆಕ್ಕ ಅಂತೂ ಕೇಳ್ತಾ ಇಲ್ಲ. ಓದಿದ ಪತ್ರ ನಿಮಗೆ ಇನ್ನೂ ಮೂವ್ ಮಾಡಿರೋದು, ಆ ಪತ್ರ ಓದಿ ಇವತ್ತಿಗೂ ನೀವು ಮೂವ್ ಆಗ್ತಾ ಇದ್ದೀರಾ ಅಂಥದ್ದು ಯಾವುದಾದ್ರೂ ನೆನಪಿದೆಯಾ? ಇದೆ. ಮಂಗಳೂರಿಂದ ಚಂದ್ರಾವತಿ ಅಂತ ಹೇಳಿ ಒಬ್ರು ನಂಗೆ ಕಾಗದ ಬರೆದಿದ್ರು, ಅತ್ತಾವರದಿಂದ. ಅವರಿಗೆ 87 ವರ್ಷ, ಸರಿ ಕಣ್ಣು ಕಾಣೋದಿಲ್ಲಂತೆ. ಬಹಳ ಕಷ್ಟದಿಂದ ಕೂತ್ಕೊಂಡು ನನ್ನ ಎಡಿಟೋರಿಯಲ್ ಓದ್ತಾ ಇದ್ರಂತೆ. ಒಂದಿನ ಅವ್ರಿಗೆ ನಂಗೆ ಪತ್ರ ಬರಿಬೇಕು ಅಂತ ಕಂಡಿತಂತೆ. ಯಾಕೆ ಅಂತಂದರೆ ಇನ್ನು ಎಷ್ಟು ಕಾಲ ಬದುಕ್ತೀನೋ ಗೊತ್ತಿಲ್ಲ, ನನ್ನ ಭಾವನೆಗಳನ್ನು ಸುಮಾರು ವರ್ಷದಿಂದ ಓದ್ತಾ ಇದ್ರು, ಹೇಳದೇ ಇದ್ರೆ ನಂಗೆ ಎಂದೂ ಹೇಳೋಕ್ಕೆ ಆಗೋದಿಲ್ಲ ಅಂತ. ಒಂದು ನೋಟ್ ಪುಸ್ತಕದ ಹಾಳೆಯಲ್ಲಿ ಅವರಿಗೆ ಕಂಡ ಹಾಗೆ, ಅಂದರೆ ಒಂದು ಅಕ್ಷರ ಮೇಲೆ ಹೋಗಿದೆ, ಒಂದು ಅಕ್ಷರ ಕೆಳಗೆ ಹೋಗಿದೆ, ಓದೋದು ಅಂದರೆ ಬಹಳ ಕಷ್ಟ. ಆ ಸ್ಥಿತಿಯಲ್ಲಿ ಅವರು ನನಗೊಂದು 2 ಪೇಜಿನ ಪತ್ರ ಬರೆದ್ರು. ಆ 2 ಪೇಜ್ ಬರೀಲಿಕ್ಕೆ ಅವರಿಗೆ 1 ತಿಂಗಳು ಹಿಡಿತಂತೆ. ಆಯ್ತಾ? ಅದರಲ್ಲಿ ಕೆಲವು ಕಡೆ ಹೊಡೆದಿದ್ದಾರೆ. ವಿಷಯ ಇಷ್ಟೇ, ಇಷ್ಟು ವರ್ಷದಿಂದ ನೀನು ಬರೆದದನ್ನು ಓದ್ತಾ ಇದ್ದೀನಿ. ಮುಂಚೆ ಜೀವನದಲ್ಲಿ ನಾನು ಏನು ನನಗೆ ಸಿಗಲಿಲ್ಲ ಅಂತ ಹುಡುಕಿ ದುಃಖ ಪಡ್ತಾ ಇದ್ದೆ. ಈಗ ನನಗೆ ಏನೇನೆಲ್ಲ ಸಿಕ್ಕಿದೆಯಪ್ಪ ಅಂತ ಹೇಳಿ ನೋಡಿ ಸಂತೋಷ ಪಡ್ತೇನೆ. ಮುಂಚೆ ಬೇರೆಯವರಲ್ಲಿ ತಪ್ಪು ಕಂಡು ಹಿಡಿತಾ ಇದ್ದೆ, ಈಗ ಒಳ್ಳೆದನ್ನು ಕಂಡು ಹಿಡಿತಾ ಇದ್ದೇನೆ. ಇದು ನನ್ನ ಜೀವನದಲ್ಲಿ ಈ ಇಳಿ ವಯಸ್ಸಿನಲ್ಲಾದ ಮಾರ್ಪಾಟು. ಹಾಗಾಗಿ ನಿನ್ನಿಂದ ಈ ಥರದ್ದು ತುಂಬ ಬರಲಿ ಅಂತ ಹೇಳಿ, ನಂಗೆ ನಿನ್ನ ತಾಯಿಯಷ್ಟು ವಯಸ್ಸಾಗಿರ್ಬೋದು, ಅಥವಾ ಅಜ್ಜಿಯಷ್ಟು ವಯಸ್ಸಾಗಿರ್ಬೋದು, ಆದರೆ ನಾನು ನಿನ್ನ ಹರಿಸ್ತೇನೆ ಅಂತ ಬರೆದ್ರು. ಇವತ್ತಿಗೂ ನಾನು ಆ ಕಾಗದವನ್ನು ನನ್ನ ಹತ್ರ ಇಟ್ಕೊಂಡಿದ್ದೇನೆ. ನೀವು ಹೇಳ್ತಾ ನನಗೆ ರೋಮಾಂಚನ ಆಗ್ತದೆ. ಚಂದ್ರಾವತಿ ಅವರು ಏನಾದರೂ ಕಾರ್ಯಕ್ರಮ ನೋಡ್ತಾ ಇದ್ರೆ ಅವ್ರಿಗೆ ಎಷ್ಟು ರೋಮಾಂಚನ ಆಗಬಹುದು. ಅದರಲ್ಲಿ ಒಂದು ಅಡ್ರೆಸ್ ಇಲ್ಲ, ಒಂದು ಏನೂ ಇಲ್ಲ, ಜಸ್ಟ್ ಒಂದು ಕಾಗದ ಬರೆದಿದ್ದಾರೆ. ನೀವು ಅವ್ರನ್ನೇನಾದ್ರೂ ಸಂಪರ್ಕ ಮಾಡಿದ್ರ? ಇಲ್ಲ, ಆ ಪೋಸ್ಟ್ ಸಾಧ್ಯವೇ ಇಲ್ಲ. ಅದ್ರ ಹೊರಗಡೆಯಿಂದ ಅತ್ತಾವರ ಅಂತ ಒಂದು ಸ್ಟ್ಯಾಂಪ್ ಇದ್ದದ್ದು ಬಿಟ್ರೆ ಮಂಗಳೂರಿದು, ಬೇರೆ ಯಾವುದೇ ಕಾಂಟ್ಯಾಕ್ಟ್ ನಂಬರ್ ಎಂತದೂ ಇಲ್ಲ ಅದರಲ್ಲಿ. ಅವ್ರನ್ನ ಕಂಡುಹಿಡ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಸೊ ಅದು ನನಗೆ ಇವತ್ತು ಕೂಡ ಆ ಒಂದು ಹಾರೈಕೆ, ಒಂದು ಹರಕೆ ನನಗೆ ಇವತ್ತು ಕೂಡ ನೆನಪಿದೆ. ಮೇಡಮ್ ಅವರಿಗೆ ಈ ಖಾದ್ಯಗಳ ಬಗ್ಗೆ ಬಹಳ ಆಸಕ್ತಿ. ಅದನ್ನು ಆಫ್ಕೋರ್ಸ್ ಅದನ್ನು ನಾವು ತರಂಗದಲ್ಲೂ ನೋಡಿದ್ದೇವೆ, ಈ ಥರ ಬೇರೆ ಎಲ್ಲ ಆರ್ಟಿಕಲ್ಸ್ಗಳ ಮೂಲಕ, ಟೆಲಿವಿಷನ್ ಮೂಲಕ ಎಲ್ಲ ನಾವು ಕೇಳ್ಪಟ್ಟಿದ್ದೇವೆ, ನೋಡಿದ್ದೇವೆ ಕೂಡ. ಇದರಿಂದಾನೇ, ಇದ್ರ ಮುಖಪುಟಗಳಿಂದಾನೇ ತರಂಗ ತುಂಬ ಫೇಮಸ್ ಆಯಿತು ಅಂತ ಒಬ್ರು ಹೇಳಿದ್ರು. ಹೌದು, ಕಿಚನ್ ಮ್ಯಾಗಝಿನ್ ಅಂತ ಹೇಳ್ತಿದ್ರು ಕೆಲವರು. ಆದರೆ ಹಾಗಲ್ಲ. ಯಾಕೆಂತಂದರೆ ಈಗ ಏನಾಗಿದೆ ಅಂತ ನಮ್ಮ ಹೊರೈಸನ್ಸ್ ಅಂತ ಹೇಳ್ತೀವಿ ನಾವು. ಮುಂಚೆ ಒಬ್ಬ ಗೌಡ ಸಾರಸ್ವತ ಕುಟುಂಬದಲ್ಲಿ ಅದೇ ಅಡುಗೆ ಆಗಬೇಕಿತ್ತು. ನಮ್ಮದ್ರಲ್ಲಿ ಕಡಿಯುವ ಕಲ್ಲಿನಲ್ಲಿ ಬೆಳ್ಳುಳ್ಳಿ ನೀರುಳ್ಳಿ ಕಡಿತಿರ್ಲಿಲ್ಲ, ಅದು ನಮ್ಮ ಅಡಿಗೆ ಅಲ್ಲ ಅಂತ ಹೇಳಿ. ಈಗ ಹಾಗಲ್ಲ, ಎಲ್ಲ ಥರದ ಅಡಿಗೆಗಳನ್ನು ರುಚಿ ನೋಡುವ ಅಥವಾ ಅದನ್ನು ಪ್ರಯತ್ನಿಸಿ ನೋಡುವ ಆಸಕ್ತಿ ಇದೆ ಎಲ್ಲರಿಗೆ, ಆಸಕ್ತಿ ಇದೆ. ಹಾಗಾಗಿ ಇದು ಹೊಸತನ್ನು ನಾವು ಯಾವುದನ್ನು ಹಾಕುವಾಗ ಕೂಡ ಮಾಡಿ ನೋಡಿ ಸರಿ ಬಂದರೆ ಮಾತ್ರ ಹಾಕ್ತೀವಿ. ಹಾಗಾಗಿ ಅಥೆಂಟಿಕ್ ಅಡಿಗೆ ಮಾಡುವಂಥ ಒಂದು ಅಂದರೆ ಅಥೆಂಟಿಕ್ ಡಿಶಸ್ ಅನ್ನು ಮಾಡುವಂಥ ಒಂದು ಅವಕಾಶವನ್ನು ನಾವು ನಮ್ಮ ಓದುಗರಿಗೆ ಕಲ್ಪಿಸಿಕೊಡ್ತಾ ಇದ್ದೇವೆ. ಮತ್ತು ನಿಮಗೆ ಗೊತ್ತಲ್ಲ ಗ್ಯಾದೆ, ಎ ಮ್ಯಾನ್ಸ್ ವೇ ಟು ಮ್ಯಾನ್ಸ್ ಹಾರ್ಟ್ ಇಸ್ ಥ್ರೂ ಇಸ್ ಸ್ಟಮಕ್ ಅಂತ. ಸೊ ಹಾಗಾಗಿ ಮೇಡಮ್ ಈ ಮೂಲಕ ನಾನು ಯಂಗ್ಸ್ಟರ್ಸ್ಗಳಿಗೆ ನಿಮ್ಮಿಂದ ಒಂದು ಮೆಸೇಜನ್ನು ಕೊಡಬೇಕು. ಈಗಿನ ಯಂಗ್ಸ್ಟರ್ಸ್ಗಳು ಒಂಥರ ಕನ್ಫ್ಯೂಷನಲ್ಲಿ ಇರ್ತಾರೆ ಅನ್ನೋದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಐ ಡೋಂಟ್ ನೋ, ಐ ಮೇ ಬಿ ರಾಂಗ್. ಯಾವುದ್ರ ಬಗ್ಗೆ ಅಂತಂದರೆ, ಎಜುಕೇಷನನ್ನೆಲ್ಲ ನಾವಿಲ್ಲಿ ಮುಗಿಸ್ಕೊಂಡು ನಂತರ ನಾವು ಕೆಲಸದ ಹುಡುಕಾಟವನ್ನು ಮಾಡಿಕೊಂಡು ಯಾವುದೋ ಮೆಟ್ರೋಪಾಲಿಟನ್ ಸಿಟೀಸಿಗೆ ನಾವು ಹೋಗಿರ್ತೇವೆ, ಚೆನ್ನೈ, ಬ್ಯಾಂಗ್ಳೂರ್ ಅಥವಾ ಈ ಥರ ಯಾವುದೋ ಒಂದು. ಇಲ್ಲಿ ತಂದೆ ತಾಯಿಯನ್ನು ಬಿಟ್ಟು ನಮ್ಮನ್ನು ಕಷ್ಟಪಟ್ಟು ಅಲ್ಲಿ ಓದಿಸಿರ್ತಾರೆ. ನಂತರ ಇದನ್ನೆಲ್ಲವನ್ನು ಬಿಟ್ಟು ನಾವು ಅಲ್ಲಿ ಹೋಗಿರ್ತೇವೆ. ಆ ಗೊಂದಲ
ಅದು ಹಣದ ಹಿಂದೆ ಹೋಗ್ಬೇಕನ್ನೋ ಅಂತ ಗೊಂದಲವೋ ಅಥವಾ ಇಲ್ಲಿ ನನಗೆ ಬೇಕಾದಂಥ ಒಂದು ವಿಚಾರವನ್ನ ನನಗೆ ಬೇಕಾದಂಥ ಸ್ಪೇಸನ್ನು ಕ್ರಿಯೇಟ್ ಮಾಡ್ಕೊಳಕ್ ಆಗಲ್ಲ ಅನ್ನುವಂಥ ಒಂದು ಕನ್ಫ್ಯೂಷನ್ನು ಇಲ್ಲಿ ಊರಲ್ಲಿದ್ದು ಸಾಧನೆ ಮಾಡಕ್ ಆಗಲ್ಲ ಅಂತಾನೆ? ಆಗಲ್ಲ. ಯಾಕೆಂತಂದ್ರೆ ಅದರಲ್ಲಿ ಬಹಳ ವಿಧ ಇದೆ. ಈಗ ಒಂದು ಸಣ್ಣ ಹಳ್ಳಿ ಅಂದರೆ ಒಂದು ಕುಂದಾಪುರದಲ್ಲೊಬ್ಬ ಬೆಳ್ತಾನೆ ಎಲ್ಸ್ಕೊಳ್ಳಿ. ಅವನು ಕಷ್ಟಪಟ್ಟು ಓದ್ತಾನೆ, ಒಬ್ಬ IT ಎಂಜಿನಿಯರ್ ಆಗ್ತಾನೆ, ಆಯ್ತಾ? ಅವನಿಗೆ ಕುಂದಾಪುರದಂತಹ ಊರಿನಲ್ಲಿ ಯಾವ ಅವಕಾಶಗಳಿದೆ ಅಲ್ವಾ? ಸೊ ಅವನು ತನ್ನ ನೆಲೆಯನ್ನ ಹೊರಗಡೆ ಹೊರಡ್ಕೊಂಡು ಹೋಗ್ತಾನೆ. ಬ್ಯಾಂಗ್ಳೂರ್ ಇರ್ಬೋದು, ಎಲ್ಲೋ ಇರ್ಬೋದು. ಅಲ್ಲಿ ಹೋಗ್ತಾನೆ. ಅವನಿಗೆ ಅವಾಗ ಪ್ರಪಂಚದ ವಿಶಾಲತೆ ವೈಶಾಲ್ಯ ಅರ್ಥ ಆಗ್ತದೆ. ಓ, ಇಲ್ಲಿ ನನಗೆ ಬೇಕಾದಷ್ಟು ಅವಕಾಶಗಳಿದೆ ಅಂತ. ತಂದೆ ತಾಯಿಗಳ ಸಮಸ್ಯೆ ಒಂದು ಬಿಡಿ, ಅದು ಮತ್ತೆ ಬರೋಣ. ಸರಿ, ಹೋಗ್ತಾನೆ, ಅವನಿಗೆ ನೆಲೆ ಸಿಗ್ತದೆ, ಇನ್ನಷ್ಟು ಜನರ ಪರಿಚಯ ಆಗ್ತದೆ, ಅವನ ವ್ಯಾಪ್ತಿ ಜಾಸ್ತಿ ಆಗ್ತದೆ, ದೊಡ್ಡ ಕಂಪನಿಲಿ ಕೆಲಸ ಸಿಗ್ಬೋದು. ಸಿಕ್ಕಿದವರು ಅವನನ್ನ ಟ್ರೈನಿಂಗಿಗೆ ಅಥವಾ ಇನ್ಯಾವುದಕ್ಕೋ ಹೊರಗಿನ ವಿದೇಶಗಳಿಗೆ ಕಳಿಸ್ಬೋದು. ಅಲ್ಲಿ ಹೋದಾಗ ಇನ್ನೂ ದೊಡ್ಡ ವ್ಯಾಪ್ತಿ ಸಿಗ್ತದೆ. ಓ, ಬದುಕಂದ್ರೆ ನನ್ನ ಹಳ್ಳಿಯ ಸಣ್ಣ ಹಂಚಿನ ಮನೆ ಹಿಂದೆ ಒಂದು ಸಣ್ಣ ತೋಟ ಆಗಿ ಹಳ್ಳಿ ಮನೆ ಮಾತ್ರ ಅಲ್ಲ, 2 ರಸ್ತೆ ಮಾತ್ರ ಅಲ್ಲ, ಇಷ್ಟು ದೊಡ್ಡದಿದೆ ಅಂತ ಹೇಳಿ. ಅಲ್ಲಿಯ ಲಕ್ಸುರೀಸು, ಅಲ್ಲಿಯ ನೆಸೆಸಿಟೀಸು, ಅಲ್ಲಿಗೆ ಅವನಿಗೆ ಮರಳಾಗ್ತಾನೆ. ಹಣ ಜಾಸ್ತಿ ಸಿಗ್ತದೆ, ಹೆಚ್ಚು ನೆಸೆಸಿಟೀಸು, ಎಷ್ಟು ನಿಮ್ಮ ಹಣ ಜಾಸ್ತಿ ಆಗ್ತದೋ ಅಷ್ಟು ನಿಮ್ಮ ನೆಸೆಸಿಟೀಸ್ ಜಾಸ್ತಿ ಆಗ್ತದೆ. ಇವತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಟೆಲಿವಿಷನ್ ಇದ್ದದ್ದು ನಾಳೆ 45 ಇಂಚಿಂದೋ 54 ಇಂಚಿಂದೋ HD ಬರ್ಬೋದು. ಯಾವುದೋ ಒಂದು HD TV ಬಂತು, ಅದರ ಅಪ್ಪನಂಥದ್ದು ಬಂತು, ಹೋಮ್ ಥಿಯೇಟರ್ ಬಂತು, ಇನ್ನೇನೋ ಬಂತು. ದರ್ ಈಸ್ ನೋ ಎಂಡ್ ಟು ದಟ್. ಸೊ ಅವನ ಅಗತ್ಯ ಹೆಚ್ಚುತ್ತಾ ಹೋದ ಹಾಗೆ ಅವನಿಗೆ ಜಾಸ್ತಿ ಅರ್ನ್ ಮಾಡಬೇಕು ಅನ್ನೋ ಕಾಮನೆ ಬರ್ತದೆ. ಜಾಸ್ತಿ ಅರ್ನ್ ಮಾಡಿದಷ್ಟು ಇನ್ನೂ ಹೊಸತನ್ನು ತಗೊಳ್ಳೋ, ಇನ್ನೂ ಜಾಸ್ತಿ ತಗೊಳ್ಳುವ ಅಂತ ಬರ್ತದೆ. ಇದೊಂದು ವರ್ತುಲ, ಆಯ್ತಾ? ಸೊ ಅಲ್ಲಿಗೆ ಅವನಿಗೆ ತಂದೆ ತಾಯಿ ಬೇಡ ಅಂತಲ್ಲ, ಅವನು ಊರು ಬೇಡ ಅಂತಲ್ಲ. ಈಗ ಅವನ ವ್ಯಾಪ್ತಿ ಜಾಸ್ತಿ ಆಯ್ತು. ಆ ವ್ಯಾಪ್ತಿಯಲ್ಲಿ ಅವನು ಕಳೆದು ಹೋಗ್ತಾನೆ. ನಾಳೆ ಅವನಿಗೆ ಮದುವೆ ಆಯ್ತು, ಮಕ್ಕಳಾಯ್ತು. ಮಕ್ಕಳು ಮೊದಲಿನಿಂದ ಆ ವ್ಯಾಪ್ತಿಯಲ್ಲಿ ಬೆಳೀತಾರೆ. ಆ ಲಕ್ಸುರೀಸು, ಏರ್ ಕಂಡೀಷನಿಂಗ್ ಇರ್ಬೋದು, ದೊಡ್ಡ ಕಾರ್ ಇರ್ಬೋದು, ದೊಡ್ಡ ಟೆಲಿವಿಷನ್ ಇರ್ಬೋದು, ಓಕೆ, ಹೊರಗೆ ತಿನ್ನೋದಿರ್ಬೋದು, ಟ್ರಾವೆಲಿಂಗ್ ಇರ್ಬೋದು, ಏನೇ ಇರ್ಬೋದು, ಬೆಳಿತಾನೆ. ಸೊ ಹಾಗಂತ ಅವನು ತಂದೆ ತಾಯಿಗಳು ಬೇಡ ಅಂತಲ್ಲ. ಅವನಿಗೆ ತಂದೆ ತಾಯಿ ಬೇಡ ಆಗೋದು ಇದೆ. ಹೇಗೆ ಅಂತಂದರೆ ಸೇಮ್ ಪ್ರಾಬ್ಲಮ್. ಚಿಕ್ಕಂದಿನಿಂದ ಆ ತಂತು, ಆ ತಂದೆ ತಾಯಿಗಳನ್ನು ಮಕ್ಕಳನ್ನು ಎಂತ ಹೇಳುದು, ಬೆಸೆಯುವ ದ ಬಾಂಡಿಂಗ್, ಆ ತಂತು. ಅಂದ್ರೆ ನಾನು ಏನಿದ್ರು ನನ್ನ ತಾಯಿ ಹತ್ರ ಹೇಳ್ಕೊಳ್ಬಲ್ಲೆ, ನಾನು ಏನಿದ್ರು ನನ್ನ ತಂದೆ ತಾಯಿಗಳ ಹತ್ರ ಹಂಚಿಕೊಳ್ತೇನೆ ಅನ್ನುವ ಆ ತಂತು ಅದು ಅಲ್ಲಿ ಇರುವುದಿಲ್ಲ. ಇಟ್ಸ್ ಆಬ್ಸೆಂಟ್ ದೇರ್. ಸೊ ಆದರೆ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಅವರಿಗೆ ಹಣ ಕಳಿಸ್ಬೋದು, ಆದರೆ ಅವನು ಎಂದೆಂದೂ ಕೂಡ ಅವರೊಂದಿಗೆ ಬಂದು ಇರೋದಕ್ಕೆ ಆಗುದಿಲ್ಲ. ಪ್ರತಿಯೊಬ್ಬರಿಗೂ ಹಾಗೆ. ಇನ್ನೇನಾಗುತ್ತೆ ಅಂತಂದ್ರೆ, ಹೆಣ್ಣು ಮಗಳು ತಗೊಳ್ಳಿ, ಅಲ್ಲಿ ಹೋಗ್ತಾಳೆ, ಅವಳ ಜೀವನ ಅಲ್ಲಿ ಸೆಟ್ಲ್ ಆಗ್ತದೆ, ಮಕ್ಕಳು ಹುಡ್ತಾರೆ, ಮಕ್ಕಳು ಶಾಲೆಗೆ ಹೋಗ್ತಾರೆ. ಇಲ್ಲಿ ತಂದೆ ತಾಯಿಗಳಿಗೆ ಹುಷಾರಿಲ್ಲ ಆದರೆ, ಅವ್ರಿಗೆ ಅಗತ್ಯ ಬಿದ್ದರೆ ಅವರ ಶಾಲೆ ತಪ್ಪಿಸಿ ಅವಳು ಇಲ್ಲಿಗೆ ಬರ್ಲಿಕ್ಕೆ ಆಗ್ತದಾ? ಬರ್ಬೋದು, 1 ವಾರಕ್ಕೆ ಬರ್ಬೋದು, 10 ದಿನಕ್ಕೆ ಬರ್ಬೋದು. ಸಪೋಸ್ ಯು ಆರ್ ಕಾನ್ಸ್ಟೆಂಟ್ಲಿ ಇಲ್, ಅವಳಿಗೆ ಎಷ್ಟು ಕಾಲ ಇಲ್ಲಿ ಬಂದಿರ್ಲಿಕ್ಕೆ ಆಗ್ತದೆ? ಮಗನಿಗೆ ಎಷ್ಟು ಕಾಲ ಬಂದಿರ್ಲಿಕ್ಕೆ ಆಗ್ತದೆ ಅಲ್ವಾ? ಹೌದು. ಎಸ್ ವೀಕ್ಷಕರೇ, ನೀವು ಸಂಧ್ಯಾ ಪೈ ಮೇಡಮ್ ಅವರ ಮಾತುಗಳನ್ನು ಕೇಳ್ತಾ ಇದ್ದೀರಿ. ನಮಗೊಂದು ನೆಪ ಸಿಕ್ತಷ್ಟೇ ಅವ್ರನ್ನೊಂದು ಕರೆಯೋದಕ್ಕೆ. ಅವ್ರಿಗೊಂದು ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಇದೇ ಚಾನ್ಸ್ ಅಂತ ಹೇಳಿ ಅವ್ರನ್ನ ಆಫೀಸಿಗೆ ಕರೆದು ಒಂದು ಸ್ಮಾಲ್ ಆಗಿ ಆನರ್ ಮಾಡಿ ಅವ್ರ ಹತ್ರ ಈ ಥರದ ಮೆಸೇಜ್ಗಳನ್ನು ತೆಗೆಸುವ ಒಂದು ಕುತಂತ್ರವೋ ಅಥವಾ ತಂತ್ರವೋ